ಸಮಾಜದ ಸಾಮರಸ್ಯ ಕದಡದೆ, ಶಾಂತಿಗೆ ಭಂಗ ತರದೆ, ವಿವೇಕರಹಿತವಾಗಿ ವರ್ತಿಸದೆ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ಎಲ್ಲ ಧರ್ಮದವರು ಸಾರ್ವಜನಿಕರು ಸಹಕರಿಸಬೇಕು. ಮಕ್ಕಳ ಚಟುವಟಿಕೆಯ ಬಗ್ಗೆ ಗಮನ ಹರಿಸುತ್ತಾ ತಪ್ಪು ದಾರಿ ಹಿಡಿದಾಗ ಅವರನ್ನ ಸರಿದಾರಿಗೆ ತರುವ ಕೆಲಸವನ್ನ ಎಲ್ಲ ಧರ್ಮದ ಹೆತ್ತವರು ಮಾಡಬೇಕು ಎಂದು ನಗರ ಠಾಣಾಧಿಕಾರಿ ತೇಜಸ್ವಿ ಹೇಳಿದರು. ಕಾರ್ಕಳ ನಗರ ಠಾಣೆ ಹಾಗೂ ಗ್ರಾಮಾಂತರ ಠಾಣೆಯಲ್ಲಿ ಧರ್ಮದ ಮುಖಂಡರೊಂದಿಗೆ ಶಾಂತಿ ಸಭೆಯನ್ನ ನಗರ ಠಾಣೆಯಲ್ಲಿ ನಡೆಸಿ ಅವರು ಮಾತನಾಡಿದರು. ಸಮಾಜದಲ್ಲಿ ಯಾವುದೇ ಘಟನೆಗಳು ನಡೆದಾಗ ಅದನ್ನು ನಿಯಂತ್ರಿಸುವಲ್ಲಿ ಪೊಲೀಸರಿಗೆ ಸಾರ್ವಜನಿಕರು ನೀಡುವ ಸಹಕಾರ ಮುಖ್ಯವಾಗಿರುತ್ತದೆ. ಅದರ ಮೇಲೆ ಪೊಲೀಸರು ಯಶಸ್ಸು ನಿಂತಿದೆ. ಸಮಾಜಕ್ಕೆ ಸಹಕರಿಸದೇ ಇದ್ದಲ್ಲಿ ಕಾನೂನು ಸುವ್ಯವಸ್ಥೆ ಬರುವುದಕ್ಕಾಗಿ ಹೇಗೆ ಸಾಧ್ಯ ಎಂದು ಅಧಿಕಾರಿಗಳು ಹೇಳಿದರು. ಹಿಜಾಬ್ ವಿಚಾರದಲ್ಲಿ ನ್ಯಾಯಾಲಯದ ತೀರ್ಪು ಪೂರ್ಣ ಪ್ರಮಾಣದಲ್ಲಿ ಬರುವವರೆಗೆ ಈಗಿನ ಕೋರ್ಟ್ ಆದೇಶ ಪಾಲನೆಗೆ ಎಲ್ಲರೂ ಸಹಕರಿಸಬೇಕು ಎಂದು ಅವರು ಹೇಳಿದರು. ಸಮಾಜದಲ್ಲಿ ಸಾಮರಸ್ಯತೆ ಬಾಂಧವ್ಯ ಕೈಕಟ್ಟಿ ಹೋಗುವಂಥ ರೀತಿಯಲ್ಲಿ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಕಾರ್ಕಳ ಯಾವಾಗಲೂ ವ್ಯವಸ್ಥೆಗೆ ತುಂಬ ಹೆಸರು ಮಾಡಿದಂಥ ಊರುಗಳು ಯಾವುದೇ ವಿಚಾರವನ್ನು ವಿವೇಕಕ್ಕೆ ವಿವೇಚನೆಗೆ ಒಳಪಡಿಸದೆ ನಾವು ಯಾವುದನ್ನು ತಗೊಂಡು ಯಾವುದೇ ರೀತಿಯ ಯಾವಾಗಲೂ ಇಲ್ಲಿವರೆಗೂ ಸಂಭವಿಸಿಲ್ಲ. ಇನ್ನು ಮುಂದೆಯೂ ಕೂಡ ಯಾವುದೇ ವಿಷಯಗಳಾಗಲಿ, ಈಗ ವಾಟ್ಸಪ್ಪಲ್ಲಿ ಕೆಲವೊಂದು ಯಾವುದೋ ಒಂದು ಸ್ವಲ್ಪ 21 ವರ್ಷಗಳಿಂದ ಮೈನರ್ ಒಬ್ಬರು ಅರಿವಿಗೆ ಬಾರದೆ ಒಂದು ಯಾವುದೋ ಸ್ಟೇಟಸ್ ಆಗ್ತಾರೆ, ಯಾವುದೋ ವಿಚಾರವಾಗಿ ಸ್ಟೇಟಸ್ ಆಗ್ತಾರೆ. ಅದಕ್ಕೆ ನಾವು ಅರಿವನ್ನು ಚೆನ್ನಾಗಿ ಜ್ಞಾನವನ್ನು ಹೊಂದಿರೋದ್ರಿಂದ ರಿಯಾಕ್ಟ್ ಮಾಡ್ತಾ ಹೋಗ್ತೀವಿ. ಏನೋ ಒಂದು ಆಗಿರ್ತಾರೆ, ಹಿಂದೂರಾಗಿರ್ಬೋದು, ಮುಸ್ಲಿಮ್ ಆಗಿರ್ಬೋದು, ಯಾರಿಗೆ ನನಗೆ ಈಗಾಗಲೇ ಗೊತ್ತಾಗಿದೆ ಇರೋದ್ರಿಂದ. ಆದರೆ ಈ ವಿಷಯ ಸುಪ್ರೀಂ ಕೋರ್ಟ್ ಮತ್ತು ನನ್ನ ಮಾನ್ಯ ಹೈಕೋರ್ಟ್ನಲ್ಲಿ ಇರೋದ್ರಿಂದ ಕೂಡ ನಾವು ಎಲ್ಲರೂ ಕೂಡ ಅದರ ಒಂದು ತೀರ್ಮಾನಕ್ಕೆ, ಅದರ ಸಕ್ಸಸ್ ಅಥವಾ ಫೇಲ್ಯೂರನ್ನು ನಾವು ಕಂಡುಕೋಬೇಕಾಗ್ತದೆ. ಸುಮ್ಮನೆ ನಮ್ಮ ನಾವೇನೋ ಪೊಲೀಸಿಂಗ್ ಮಾಡ್ತಾ ಹೋಗ್ತೀವಿ ಅಂದರೆ ಅದು ಆಗದ ಕೆಲಸ. ಪೊಲೀಸ್ ಎಲ್ಲಿದಂಗೆ ಇರ್ತಿದ್ರೆ ಎಫೆಕ್ಟಿವ್ ಪೀಪಲ್ ಎಲ್ಲಿ ತನಕ ಇರ್ತಾರೆ, ಪೀಪಲ್ ಎಲ್ಲಿದಂಗೆ ಇರ್ತಾರೆ ಅಂದರೆ ನಾವು ಪೊಲೀಸ್ ತನಕ ಕಂಟಿನ್ಯೂ ಮಾಡ್ಬೋದು. ಈಗ ನಮ್ಮ ಕಾರ್ಕಳ ಗ್ರಾಮಾಂತರ ಠಾಣೆಯಲ್ಲಿ ಕೂಡ ಈ 2-3 ದಿನಗಳಿಂದ ಬೇರೆ ಬೇರೆ ವಿಚಾರಗಳಲ್ಲಿ ಕೆಲವೊಂದು ಫೋನ್ಗಳು ಬರ್ತಾ ಇದೆ. ಸರ್, ನಾವು ಇದರ ಒಂದು ಸ್ಟೇಟಸ್ ಹಾಕಿದ್ವಿ, ಆ ಸ್ಟೇಟಸ್ಗೆ ಕೆಲವೊಂದು ಬೇರೆ ಬೇರೆ ವಿಚಾರವಾಗಿ ಬೇಡದ ಫೋನ್ಗಳು ಬರ್ತಾ ಇದೆ. ಇದರಲ್ಲೆಲ್ಲ ಆಗಬಾರ್ದು ಅನ್ನೋದು ಪುರಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ಮುಸ್ಲಿಂ ಜಮಾತಿನ ಅಧ್ಯಕ್ಷ ಅಶ್ಫಾಕ್ ಅಹಮದ್ ಅವರು ಮಾತನಾಡಿ, ಕಾರ್ಕಳ ಕೋಮು ಸೌಹಾರ್ದ ಊರು. ಇದುವರೆಗೆ ಹಿಜಾಬ್ ಸಂಬಂಧಿಸಿ ಯಾವುದೇ ಇತರ ಘಟನೆ ಕಾರ್ಕಳದಲ್ಲಿ ನಡೆದಿಲ್ಲ. ಇದು ಪ್ರಶಂಸನೀಯ. ಮಕ್ಕಳ ವಿಚಾರ ಕ್ಲಿಷ್ಟಕರ. ಹೀಗಾಗಿ ಪೋಷಕರು ಹೆಚ್ಚು ಈ ವಿಚಾರದಲ್ಲಿ ಜವಾಬ್ದಾರಿ ಹೊಂದಿರಬೇಕು ಎಂದು ಹೇಳಿದರು. ಅವರು ಯಾವ ರೀತಿ ಪಾಲಿಸ್ಕೊಂಡು ಬರ್ತಾ ಇದ್ರು ಆ ಶಾಲೆಯಲ್ಲಿ ಅಂತೇಳಿ. ಯಾಕಂದ್ರೆ ಅಲ್ಲಿ 70 ಮಕ್ಕಳಿದ್ದಾರೆ, 74 ಜನ ಮುಸ್ಲಿಂ ಮಹಿಳೆಯರಿದ್ದಾರೆ ಆ ಕಾಲೇಜಿನಲ್ಲಿ. ಆದರೆ 6 ಹೆಣ್ಮಕ್ಳು ಮಾತ್ರ ಇದರ ಬಗ್ಗೆ ತಕರಾರು ನಿಂತಿರುವಂಥದ್ದು. ಹಿಂದೆ ಯಾವುದೇ ತಕರಾರಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಉಡುಪಿ ಜಿಲ್ಲೆಯ ಎಲ್ಲ ಮಸೀದಿಗಳ ಆಯ್ದ ಧರ್ಮಗುರುಗಳನ್ನ ಕರೆದು ಕೂಡ ಒಂದು ಸಭೆ ಮಾಡಿದ್ರು ಮಣಿಪಾಲದಲ್ಲಿ ಒಂದು 10 ದಿವಸದ ಹಿಂದೆ. ಅವರದ್ದು ಕೂಡ ಅಭಿಪ್ರಾಯ ತಗೊಂಡೆವು. ಅವ್ರು ಹೇಳಿದ್ರು, ನನ್ನ ಮಗಳು ಕೂಡ ಅಲ್ಲೇ ಕಲಿತದ್ದು, ಪ್ರತಿ ವರ್ಷ ನನಗೆ ಕೂಡ ಅಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮಗಳಿಗೆಲ್ಲ ಕರೀತಾ ಇದ್ರು ಅಂತ ಹೇಳಿ ಗುರುಗಳು ಹೇಳಿದ್ದೆ ಅವರು. ಅದೇ ರೀತಿ ಆದಿ ಉಡುಪಿ ಗುರುಗಳು ಹೇಳಿದ್ರು, ಒಂದು ಪಕ್ಷ, ಒಂದು ಸಂಘಟನೆ, ಅದರ ವಿದ್ಯಾರ್ಥಿ ಸಂಘಟನೆಗಳೇನಿದೆ ಅವರು ತಮ್ಮ ಅದನ್ನ ಹಿಡಿತದಲ್ಲಿ ಇಟ್ಕೊಂಡು ಮುಂದುವರಿತಾ ಇದ್ದಾರೆ ಅನ್ನುವ ಒಂದು ಅಭಿಪ್ರಾಯ ಉಡುಪಿ ಜಿಲ್ಲೆಯಾದ್ಯಂತ ಬಂದಿದೆ. ಈಗ ಅದು ಇವತ್ತು ನಾಳೆ ಹೊರಬಿಡುವಂಥದ್ದು, ಅದೇನಿದ್ರು ಕೂಡ ಬರ್ತದೆ. ನಾವು ಮನವಿ ಮಾಡಿರುವಂಥದ್ದು ಇಷ್ಟೇ, ಅವ್ರು ಎಲ್ಲಿವರೆಗೆ ನಮ್ಮ ಮತ್ತೆ ಶಾಲೆ ಒಳಪಡಿಕೆ ಆಗಿತ್ತು ಅಂತ ಹೇಳಿದ್ರೆ ಪ್ರಿನ್ಸಿಪಾಲ್ರು, ಶಾಸಕರೆಲ್ಲ ಕೂತು ಆ ಮಕ್ಕಳು ಹಾಕೊಂಡೇ ಬರಲಿ, ಕಂಪ್ಲೀಟ್ ಹಿಜಾಬನ್ನು ಹಾಕೊಂಡು ಬಂದ ನಂತರ ಅವರ ಬುರ್ಕಾಮ್ ಕಟ್ಟಿರುವಂಥ ಕೋಣೆಯನ್ನು ಅದನ್ನು ಕಟ್ಟು ಬಂದು ಶಾಲೆಯಲ್ಲಿ ಕುತ್ಕೊಳ್ಳುವಾಗ ತಗಲಿ. ಯಾಕಂದರೆ ಈಗ ಒಂದು ಇಶ್ಯೂ ಆಗಿದೆ, ಒಂದು 15 ದಿವಸ ನೋಡುವ ನಂತರ ಮತ್ತೆ ಅದನ್ನು ಸರಿಪಡಿಸುವ. ಮಕ್ಕಳಿಗೆ ಶಾಲೆಯ ವಿದ್ಯಾಭ್ಯಾಸ ಕುಂಠಿತ ಆಗಬಾರ್ದು ಆ ಮಕ್ಕಳನ್ನು. ಈ ಸಂದರ್ಭದಲ್ಲಿ ನಗರ ಕ್ರೈಂ ಠಾಣಾಧಿಕಾರಿ ದಾಮೋದರ್ ಜನಾರ್ದನ್ ಉಪಸ್ಥಿತರಿದ್ದರು.